ಹೋಟ್ಲುಗಳೆಲ್ಲ ಮುಚ್ಚೋಗಿ ನಾವೇ ನಮ್ಮದೇ ಆದಂಥ ಕಷ್ಟದಲ್ಲಿದ್ದೀವಿ. ಆಮೇಲೆ ಸಿನಿಮಾಗಳಿಲ್ಲ, ಹೋಟ್ಲಿಲ್ಲ, ನಮ್ಮದು ಟೂರಿಸ್ಟ್ ಫೀಲ್ಡ್ ಎಲ್ಲ ಸತ್ತೋಗ್ಬಿಟ್ಟಿದೆ. ಇದೆಲ್ಲ ನೆಸಿಟಿ ಇಲ್ಲ. ಇದು ಕೆಲಸ ಇಲ್ಲದೆ ಇರೋರಿಗೆ ಮಾಡ್ಕೊಳ್ಳೋಕ್ಕೆ ಸರಿ ಇದು. ಯಾಕೆ ಅಂತಂದರೆ ಅದು ಈಗ ನಿನ್ನೆ ಮೊನ್ನೆ ನೋಡಿದ್ರಿ ದರ್ಶನ್ದು, ಉಮಾಪತಿದು, ರಾಕೇಶ್ ಪಾಪಣ್ಣ, ಇಟ್ಸ್ ಅನ್ವಾಂಟೆಡ್ ಥಿಂಗ್ಸ್. ಸೊ ಎರಡನೇದು ನಮ್ಮದು ಹೊಟ್ಟೆಪಾಡಿದು ಹೋಟೆಲಲ್ಲಿ ಯಾರೇ ಗೆಸ್ಟು ಏನೇ ಮಾತಾಡಿದ್ರು ನಾವು ಸಹಿಸ್ಕೋಬೇಕಾಗತ್ತೆ. ಆಮೇಲೆ ಅವ್ರಿಗೆ ಏನೇ ಬೈದ್ರೂ ಸಹಿಸ್ಕೋಬೇಕಾಗತ್ತೆ. ಆನ್ ದ ರೂಲ್ಸ್. ಯಾಕೆ ಸರ್ವಿಸ್ ಇಂಡಸ್ಟ್ರಿ, ಹೋಟೆಲ್ ಅಂದ್ರೇ ಸರ್ವಿಸ್ ಇಂಡಸ್ಟ್ರಿ. ಫೈನಲಿ ಕಸ್ಟಮರ್ಸ್ ದೇವರು ನಮಗೆ. ಅವರು ಏನು ಹೇಳ್ತಾರೆ ಅದನ್ನು ನಾವು ಕೊಡಬೇಕಾಗತ್ತೆ ರೂಲ್ಸ್ ಪ್ರಕಾರ. ಇದನ್ನು ನೆಸಿಟಿ ಇರುತ್ತೆ. ಇದು ಇವಾಗ ನಿನ್ನೆಯಿಂದ ಸುಮಾರು ಜನ ಪ್ರೆಸ್ ಅವರು ನನಗೆ ಫೋನ್ ಮಾಡ್ತಾನೆ ಇದ್ರು, ಯಾಕೆ ನಿಮ್ಮ ಹೋಟ್ಲಲ್ಲಿ ಪ್ರೆಸ್ ಮಾಡಲಿಲ್ಲ, ಯಾಕೆ ನಿಮಗೂ ಅವ್ರಿಗೂ ಆಗಲ್ಲ ಅಂತ. ಅದು ಖಂಡಿತವಾಗ್ಲೂ ಇಲ್ಲ. ಫ್ರೆಂಡ್ಶಿಪ್ ಅಂದಮೇಲೆ ಇದ್ದೇ ಇರುತ್ತೆ ಫ್ರೆಂಡ್ಶಿಪ್ಪು. ಅದೇನಿಲ್ಲ, ಏನೋ ಒಂದು ಸಣ್ಣದು ಅದು ಮಾಮೂಲಿ. ಒಂದು ರಾತ್ರಿ ಹೊತ್ತು ಏನಾರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಬೈತಾ ಇರ್ತಾನೆ, ಕಿರ್ಚಾಡ್ತಾ ಇರ್ತಾನೆ, ಯಾರೋ ಬೇರೆಯವ್ರಿಗೂ ಬೈತಾ ಇರ್ತಾನೆ. ಅದು ಹಂಗೆ ಅವತ್ತೊಂದು ಸ್ವಲ್ಪ ನಮ್ಮ ಕಾರ್ಮಿಕರ ಮೇಲೂ ಒಂದು ಸ್ವಲ್ಪ ಬೈದಾಡಿದ್ರು ಅಷ್ಟೇ. ಅದು ಇದಾಗಿ ಆಗಲೇ 1 ತಿಂಗಳಾಯಿತು. ಆಮೇಲೆ ಎರಡನೇದು ನಮ್ಮ ತಂದೆಯವ್ರಿಗೆ ಇದೇನೂ ಗೊತ್ತೂ ಇಲ್ಲ. ಅವರು MLC ಆಗಿದ್ದಾರೆ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಹೋಟ್ಲು ನಡೆಸ್ತಾ ಇರೋದು ನಾನು. ಸೊ ಅವ್ರಿಗೇನು ಗೊತ್ತಿಲ್ಲ. ಸೊ ಈ ರಿಯಾಕ್ಟೆಡ್ ನನಗೇನು ಗೊತ್ತಿಲ್ಲ ಅಂತ. ಆಮೇಲೆ ಇದು ತಪ್ಪಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಬಂದಿದ್ದು. ಇಲ್ಲದೇ ಇದ್ದರೆ ನಾನು ಸಿನಿಮಾ ಮಾಡಿದ್ರು ಕೂಡ ಸಿನಿಮಾಲೂ ಕೂಡ ಪ್ರೆಸ್ಸಲ್ಲಿ ಮಾತಾಡೋದಿಲ್ಲ ನಾನು ಯಾವತ್ತು. ಯೂಶ್ವಲಿ ದಿಸ್ ಈಸ್ ಫಸ್ಟ್ ಟೈಮ್ ಸೋ ಮೆನಿ ಕ್ಯಾಮ್ರಾ ಐ ಆಮ್ ಫೇಸಿಂಗ್. ಸೊ ದಿಸ್ ಈಸ್ ಮೈ ಫಸ್ಟ್ ಟೈಮ್. ಐ ಆಮ್ ವಾಲಂಟಿಯರಾಗಿ ನಾನೇ ಬರ್ತಾಯಿದ್ದೀನಿ. ತಪ್ಪು ಅರ್ಥ ಬರುತ್ತೆ. ಯಾಕೆಂದರೆ ನಮ್ಮ ಹೋಟ್ಲು ಬಗ್ಗೆನೂ ಕೆಟ್ಟ ಹೆಸರು ಬರುತ್ತೆ, ಅವನಿಗೂ ಹೀರೋಗೂ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಕಾರ್ಮಿಕರಿಗೂ ಕೆಟ್ಟ ಹೆಸರು ಬರುತ್ತೆ. ಇದನ್ನು ಪ್ರೊಲಾಂಗ್ ಮಾಡಿದ್ರೆ ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೆಯದಾಗ್ತದೆ. ಕೋವಿಡ್ ಇದೆ, ಕಷ್ಟ ಇದೆ, ರೂಮ್ಗಳಿಲ್ಲ ನಮಗೆ. ರೂಮ್ಗಳು ಮಾರ್ಕೆಟಿಂಗ್ ಮಾಡಬೇಕು. ಇನ್ನೂ ನಮ್ಮ ಸಿನಿಮಾ ಥಿಯೇಟ್ರ್ಸ್ ಓಪನ್ ಆಗಿಲ್ಲ, ಅದ್ರ ಬಗ್ಗೆ ಮಾತಾಡಬೇಕು. ಇಲ್ಲಿ ಕೆಲವರೆಲ್ಲ ಈಗ ಹೆಸ್ರು ಹೇಳೋದು ಬೇಡ, ನಿನ್ನೆ ಮೊನ್ನೆ ಎಲ್ಲ ಅವರೆಲ್ಲ ಪಬ್ಲಿಸಿಟಿಗೋಸ್ಕರನೇ ಏನೇನೋ ಕ್ರಿಯೇಟ್ ಮಾಡಿಕೊಂಡು ಅವ್ರದ್ದು ಇವ್ರ ಮೇಲೆ ಹೇಳೋದು, ಇವರು ಅವ್ರ ಮೇಲೆ ಹೇಳೋದು, ಅವ್ರವ್ರ ಮರ್ಯಾದೆ ಅವ್ರವರೇ ತಗೊತಾಯಿದ್ರು. ಯಾವುದೂ ಲೀಗಲ್ಲಾಗಿ ಈಗ ನಾನು ಸಾಲ ಮಾಡ್ತೀನಿ, ಸಾಲ ತೀರಿಸ್ತೀವಿ, ಯಾವುದೂ ಫೇಕ್ ಆಗೋಕ್ಕಾಗೋದೇ ಇಲ್ಲ. ಸಾಲ ತಗೋಬೇಕು ಅಂದರೆ ಬ್ಯಾಂಕ್ ಹೋಗ್ಬಿಟ್ಟು ನಾನು ಖುದ್ದು ನಾನೇ ಹೋಗಿ ಸೈನ್ ಹಾಕಿ ರುಜು ಹಾಕಿ ನಾನು ಇಂಥ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಬೇಕು. ಬಟ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ದೇ ಡಿಡ್ ದಟ್. ಅದರಿಂದ ಅದ್ರ ಬಗ್ಗೆನೂ ನಾನು ಮಾತಾಡಲ್ಲ, ನಾನು ಇದ್ರ ಬಗ್ಗೆನೂ ಏನೂ ಮಾತಾಡಲ್ಲ. ಸ್ವಲ್ಪ ಸಣ್ಣದಾಗಿತ್ತು, ನಾನು ಇದ್ದೆ ಅವತ್ತು. ಕಾರ್ಮಿಕರಿಗೇನು ಹೊಡೆದಿಲ್ಲ, ಬೈದಿದ್ದು ನಿಜ. ನಾನು ಅಲ್ಲಿಗೆ ಹೇಳಿದೆ, ನಾನು ಬೈಬೇಡಪ್ಪ, ನಮ್ಮ ವರ್ಕರ್ಸು ಬಿಫೋರ್ ಕೋವಿಡ್ ಇದು ಅಂದರೆ ಆಲ್ಮೋಸ್ಟ್ ಇದಾಗಿತ್ತಲ್ಲ, ಬೈಬೇಡಪ್ಪ, ನಮ್ಮ ಕೆಲಸಗಾರರುಗಳು ಸಿಗೋದಿಲ್ಲ, ನಿಂದು ಯಾವುದೋ ಟೆನ್ಷನ್ಗೆ ಯಾಕೆ ನಮ್ಮ ವರ್ಕರ್ಸ್ ಮೇಲೆ ಯಾಕೆ ಬೈತೀಯ ಅಂತ ಹೇಳಿದ್ದು ನಿಜ. ಆಮೇಲೆ ಅವನು ಕೋಪ ಮಾಡ್ಕೊಂಡಿದ್ದು ಇದೆ. ನಾವು ಶೂಟಿಂಗಲ್ಲೂ ಜಗಳ ಆಡ್ತಾ ಇರ್ತೀವಿ. ಅದರಲ್ಲಿ ನಂದು ಒಂದು ಫ್ರೆಂಡ್ಶಿಪ್ಪಲ್ಲಿ ಅವ್ನು ತಪ್ಪು ಮಾಡಿದ್ರೆ ನಾನು ಹೇಳ್ತೀನಿ, ನಾನು ತಪ್ಪು ಮಾಡಿದಾಗ ಅವನು ಹೇಳ್ತಾನೆ, ಅವನು ಬೈತಾನೆ ನನಗೆ. ಏನು ಬೈಯಲ್ಲ ಅಂತಲ್ಲ. ಬಟ್ ನಿನ್ನೆ ಮೊನ್ನೆದಕ್ಕೆಲ್ಲ ನಾನು ಏನೂ ಗೊತ್ತಿಲ್ಲ ನನಗೆ. ನಿನ್ನೆ ಮೊನ್ನೆದೆಲ್ಲ ಏನೇನು ಇನ್ಸಿಡೆಂಟ್ ಆಯಿತು ಅದಕ್ಕೆ ನಾನು ಇಂಟರ್ಫಿಯರ್ ಆಗಿಲ್ಲ. ಯಾಕೆ ಅಂತಂದರೆ ಆ ಸೀನೇ ಗೊತ್ತಿಲ್ಲ ನನಗೆ. ಇದೆಲ್ಲ ಕೋವಿಡ್ ಟೈಮಲ್ಲಿ ಈಗ ಅವ್ನು ತೋಟದಲ್ಲಿ ಇರೋದು. ಸೊ ತೋಟದಲ್ಲಿ ಇವೆಲ್ಲ ಏನೇನಾಗಿದೆ ಗೊತ್ತಿಲ್ಲ ನನಗೆ. ನಾನೂ ಹೋಗಿಲ್ಲ, ಕೋವಿಡಲ್ಲ. ತಂದೆಯವರು ಬೇರೆ, ಅವ್ರಿಗೂ ಒಂದು ಲಾಸ್ಟ್ 2 months ಬ್ಯಾಕ್ ಕೋವಿಡ್ ಆಗಿತ್ತಲ್ಲ. ಸೊ ಅದಕ್ಕೆ ಅವ್ರು ಜಾಸ್ತಿ ಎಲ್ಲೂ ಹೋಗಬೇಡ ಅಂತಿರೋದ್ರಿಂದ ಅವನು ಅಲ್ಲೇ ಇದ್ದ ತೋಟದಲ್ಲಿ. ಸೊ ಪ್ರಶ್ನೆ ಇರೋದು ಅಲ್ಲೇ ಆಗಿತ್ತು ನಿಮ್ಮ ಸಿಬ್ಬಂದಿ ಮೇಲೆ, ಮತ್ತೆ ಅವ್ರನ್ನ ICU ಅಲ್ಲಿ ಇದ್ರು, ಹುಷಾರಿಲ್ಲ, ಕಣ್ಣಿಗೆ ಏಟಾಗಿತ್ತು, ಅದನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಥರ ಇಲ್ಲ ಆ ಥರ ಆದರೆ ನಾನು ಬಿಡ್ತೀನಾ? ಈಗ ನನಗೆ ಅನ್ನ ಕೊಡ್ತಾ ಇರೋದು ನನ್ನ ವರ್ಕರ್ಸೇನೆ. ನನ್ನ ಹತ್ರನೂ 200-300 ಜನ ವರ್ಕರ್ಸ್ ಇದ್ದಾರೆ. ಆಯಿತಾ? ಆ ಬೈದಾಗ ನಾನೇ ಒಂದು ಸಣ್ಣದಾಗಿ ಬೈದಿದ್ರು, ಇಲ್ಲ ಅಂತ ಹೇಳಲ್ಲ. ಬೈದಾಗ ನಾನು ಕ್ಷಮೆ ಕೇಳಿದ್ದೀನಿ ನಮ್ಮ ವರ್ಕರ್ಸ್ ಹತ್ರ. ದಯವಿಟ್ಟು ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಆಮೇಲೆ ನೀವು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿ ಅದು ಅಲ್ಲಿಗೆ ಮುಗಿದೋಯ್ತದು. ಬಟ್ ನಿನ್ನೆ ಯಾವುದೋ ಬೇರೆ ಹೋಟ್ಲಲ್ಲಿ ಪ್ರೆಸ್ ಮಾಡಿದ್ರಲ್ಲ, ಸೊ ಆವಾಗ ಅಗೇನ್ ದಿಸ್ ಡೌಟ್ ಸ್ಟಾರ್ಟೆಡ್ ಅಗೇನ್. ಯಾಕೆ ನಿಮ್ಮಲ್ಲಿ ಮಾಡಿಲ್ಲ? ಇಲ್ಲ ನನಗೆ ಫಸ್ಟ್ ಥಿಂಗು ನಾವು ಇಂಟ್ರ್ಯೂಲಿ ಬರೀ ಅವ್ರ ಪರ್ಫಾರ್ಮೆನ್ಸ್ ಕೇಳ್ತೀವಿ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ತೀವಿ, ಎಲ್ಲಿ ಮಾಡಿದ್ದಾರೆ ಅಂತ, ಲ್ಯಾಂಗ್ವೇಜಸ್ ಎಷ್ಟು ಲ್ಯಾಂಗ್ವೇಜ್ ಗೊತ್ತು ಅಂತ ಕೇಳ್ತೀವಿ, ಕಂಪ್ಯೂಟ್ರ್ ನಾಲೆಜ್ ಇದೆಯಾ ಅಂತ ಕೇಳ್ತೀವಿ. ಜಾತಿ ಬಗ್ಗೆ ನಾವು ಕೇಳೋದೇ ಇಲ್ಲ. ಆಮೇಲೆ ಯಾರಿದ್ರೂ SC ST ಇರ್ಬೋದು, ಇನ್ನೊಬ್ರು ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಇನ್ನೊಬ್ರು ಲೋಕಲ್ ಜಾತಿ ಆಗ್ಬೋದು, ಯಾರಿದ್ರು ನಾವು ಅದನ್ನು ಕೇರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ
ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.